ಈಶನ ಪೂಜಿಸೆ ಕಾಶಿಯು ಬಂತು. ಈಶನ ಪೂಜಿಸೆ ಕಾಶಿಯು ಬಂದು, ಕಾಶಿಯು ಬಂದು. ಚಳಿ ಚಳಿ ಚಳಿಯ ಚಳಿ ಮದದ ನಮ್ಮ ಅಪ್ಪಯ್ಯ ಎತ್ತು ಬಾದಿ ಹೇಳ್ದೆ, ಈ ಚಳಿಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಂದು ನಮ್ಮ ಅಪ್ಪಯ್ಯ ನಂಗೆ ಬೈತ. ಆದ್ರೂ ಬ್ರಾಹ್ಮಣರೆಲ್ಲ ಚಳಿ ಹೇಳ್ಬಾರ್ದು ಅಂತ ಬ್ರಾಹ್ಮಣರ ಹೌದು. ಹೇಳ್ಬೇಕಿದ್ರೆ ನಿಮ್ ಬ್ರಾಹ್ಮಣ್ಯ ನಂಗೆ ಗೊತ್ತಾಯ್ತು. ಯಾಕೆ? ಓಯ್ ಅದಲ್ಲ, ಇದು ಈ ಕೆಲಸ ನಂಗುಂಟು ಅಂತ ನಂಗೆ ತಲೆ ಬಿಸಿ ಇಲ್ಲ. ಕೆಲಸ ಯಾರಿಗಿಲ್ಲ ಹೇಳಿ? ಯಾರಿಗಿಲ್ಲ? ತ್ರಿಮೂರ್ತಿಗಳಿಗೆ ಈ ಕೆಲಸ ಇಲ್ವೇ? ತ್ರಿಮೂರ್ತಿಗಳಿಗೆ ಬ್ರಹ್ಮನಿಗೆ ತತ್ತಿ ಮಾಡೋ ಕೆಲಸ, ಸೃಷ್ಟಿ ಮಾಡುವ ಕೆಲಸ. ಬ್ರಹ್ಮನ ತತ್ತಿ ತಟ್ಟಿ ನಿಮ್ಮ ಮಂಡಿ ಹಿಡಿಬೇಕು. ಅದಲ್ಲ ಮಾಡದ ಇದು ಸೃಷ್ಟಿ. ಅದೇ ಅದೇ ತತ್ತಿ ನನ್ ಬಾಯಿ ಬರುವುದತ್ತೆ. ತತ್ತಿ ಮಾಡೋ ಕೆಲಸ, ವಿಷ್ಣುವಿಗೆ ಪಾಲನೆ ಮಾಡೋ ಕೆಲಸ, ಪಾಲನೆ. ಪರಮೇಶ್ವರನಿಗೆ ಲಯ ಮಾಡೋ ಕೆಲಸ, ನನ್ಗ ಪರಮೇಶ್ವರನ ಪೂಜೆ ಮಾಡೋ ಕೆಲಸ. ನಿಮ್ಮ ಅಪ್ಪನಿಗೆ ಅಪ್ಪಯ್ಯನ ಊರ್ ಬೇರೆ ಕೆಲಸ. ನಿಮ್ದು ಹೆಚ್ಚು ಕಡಿಮೆ ಹಾಗೆ. ನಮ್ಮ ಅಪ್ಪಯ್ಯಗೆ ನಿಮ್ಗೆ ವ್ಯತ್ಯಾಸ ಇಲ್ಲ. ನೀವು ನನ್ನ ಅಪ್ಪನ ಸುದ್ದಿ ತೆಗೆದು ನಿಮ್ ಜಾತಕ ನಾ ತೆಗಿಬೇಕು. ನೀವು ಅದೆಲ್ಲ ನಿಮ್ಮ ಒಳಪೆಟ್ ನಮ್ಮತ್ತದ ಬೇಡ ಏನ. ನಮ್ ತಲೆ ಬಿಸಿ ನಮ್ಗಾಗಿದ್ದೀವಿ ಎಂಥದೋ ಮಾತಾಡ್ತದೆ. ಹೋಯ್ ಅದು ಒಂದು ಕೆಲಸ ಎಲ್ಲವರಿಗೂ ಉಂಟು. ನಂಗೆ ಅದ್ರ ಬಗ್ಗೆ ತಲೆ ಬಿಸಿ ಇಲ್ಲ. ಅದು ಭಯ ಏನು ಕೇಳಿ ಮಾದದ. ಯಾಕೆ? ನಂಗ ಕಣ್ಣು ಸದಿ ಕಾಣುವುದಿಲ್ಲ ಮಾದದ. ಹೌದಾ? ಒಂದು ರೀತಿ ಮರ್ಮದೆ. ನಿಮ್ಮ ಇದರಲ್ಲಿ ಹೇಳುದಿದ್ರು ಮಂಜು ಮಂಜು ಸದಿ ಕಾಣುವುದಿಲ್ಲ. ಇದು ಹರನ ದೇವಸ್ಥಾನ ಅಲ್ವಾ? ಹೌದು. ಇಲ್ಲಿ ಬುಸಪ್ಪಯ್ಯ ತಿರುಗಾಡ್ತಿತ್ತ. ಬುಸಪ್ಪಯ್ಯ? ಅದೇ ಬುಸಪ್ಪಯ್ಯ ಒಂದು ನಾಗರಾವು. ಸುಬ್ರಹ್ಮಣ್ಯ ಅವ ಎಷ್ಟೊತ್ತಿಗೆ ಎಲ್ಲ ಬತ್ತ ಎಲ್ಲ ಹೋಗ್ತ ಅಂತ ಗೊತ್ತಾಗುದಿಲ್ಲ. ಈಗ ಎಲ್ಲಿ ಸಿಗ್ತಾರೆ ಅವರು? ಎಲ್ಲೇ? ಅದೇ ಸುಬ್ರಹ್ಮಣ್ಯ. ಎಲ್ಲಿ ಸಿಗ್ಬೇಕು ಅಲ್ಲೇ ಸಿಗ್ತ. ನಿಮ್ಗೇನ? ಇರ್ಲಿ. ಈಗ ಎಲ್ಲಿ ಸಿಗ್ತ ಅಂದ್ರೆ ಈಗ ಎಲ್ಲ ಕಡೆಗೆ ಚಂದ್ರಕಾಂತನೇಯ. ನಾಗರಾಜ ಸರಿ ಮಾತಾಡಿ. ಅವ ಅವನದ್ದೇ ಆದ ಜಾಗಕ್ಕೆ ಎಲ್ಲಿ ಎಷ್ಟೊತ್ತಿ ಬರಬೇಕು ಗೊತ್ತ. ನನ್ನ ಗ್ರಾಚಾರಕ್ಕೆ ನನ್ನ ಕಾಲದಿಗೆ ಸಿಕ್ಬಿಟ್ಟದೆ. ಮತ್ತೆ ಅಲ್ಲೇ ಕತ್ತು ಬಿಟ್ಟರು ನಾ ಸತ್ತೋಗುದಿಲ್ಲ ಮಾದದ. ನೀವು ಕಚ್ಚಿ? ಹೌದ. ಅಂದ್ರೆ ಅದರಲ್ಲಿ ವಿಷ ನಿಮಗೆ ತಾಗ್ತದ? ಅಂದ್ರೆ ನಿಮ್ಗಿಂತ ಹೆಚ್ಚು ನಂಜು ಅಂತ ನಾನು ಎಂತ ಮಾತಾಡ್ತೀವಿ. ನೀವು ಈಶ್ವರನ ಪೂಜೆ ಮಾಡುವರಲ್ಲ? ಈಶ್ವರನ ಪೂಜೆ ನಂಗೆ ಗೊತ್ತುಂಟು. ನಾ ಮುಂದುವರಿಸ್ತೇ, ನೀವು ತಲೆ ಬಿಸಿ ಮಾಡ್ಕೋಬಿಡಿ. ಅಂದ್ರೆ ಬುಸಪ್ಪಯ್ಯ ನಮ್ ಕತ್ತುದಿಲ್ಲ. ಯಾಕೆ ಹೇಳಿ? ಯಾಕೆ? ಹರನಗನ. ಹರನ ಕೊರಲಲ್ಲಿರುವುದು ಯಾವುದು? ಬುಸಪ್ಪಯ್ಯನೇ. ಹೌದು. ನಾಗಾಭರಣ. ಹೌದು. ನಂಗೆ ಕಚ್ಚಿಬಿಟ್ರೆ ಅವನ್ ದೇವ್ರ ಪೂಜೆ ಮಾಡುವುದೇ ಅದ. ಅದ್ರಿಂದ ನಂಗೆ ಕತ್ತುದಿಲ್ಲ, ನಂಗೆ ವಿಶ್ವಾಸ ಉಂಟ. ಹಾಗೆ ಈಗ ಬಂದದಕ್ಕೊಂದು ಬೇಗ ಪೂಜೆ ಮುಗಿಸ್ಕೊ ಹೋಗ್ಬೇಕು ಮಾತ್ರ. ಮಾತಾಡ್ತಾ ಇದ್ರೆ ಕಷ್ಟ. ಈಶನ ಪೂಜಿಸೆ ಕಾಶಿಯು ಬಂದು, ಮಾತವಾಗೀಗ ನಿನ್ನ ವೇಷವ ಕಂಡು. ಭಾಗವತನೇ ಭೂತ 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 ಭಾಗವತ ಭೂತ. ಸುಮ್ನಿರ್ಮಣಿ. ಭಾಗವತ ಭೂತ. ಭಾಗವತ ಭೂತ ಅಲ್ಲ, ಭಾಗವತರೇ ಭೂತ 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 ಮರದ. ಅದು ಒಂದು. ಒಳಗಡೆ ಭೂತ ಬರ್ತದ? ಇಲ್ಲಿ ಸಾಧ್ಯ ಇಲ್ಲ. ಯಾಕೆಂದ್ರೆ ಹರನ ದೇವಸ್ಥಾನ ಅಲ್ವಾ? ಹೌದು. ಹರಗನ ಏನಿದ್ರು ಹೊರಗೆ ತಿರುಗಬೇಕೆ ಬಿಟ್ಟರೆ ಒಳಗೆ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಿದ್ರೆ ಯಾರಿರ್ಬೋದು? ಯಾರು ನೋಡುವ ತದೇದಿ ಮೊದಲ ಶಿವ ಪರಮೇಶವತಾಳಿ ಶಿವ ಶಬರಮೇಶವತಾಳಿ ಇಂದು ಶಿವ
ಒಂದ್ಸಲ ನಾ ಹೆದರ್ಕೊಂಡ್ಬಿಟ್ಟೆ, ಹಾ ಏನೋ ಕಲ್ಪನೆ ಮಾಡ್ಕೊಂಡೆ. ನನ್ ತಪ್ಪು ಅಂತ ನಂಗೆ ಗೊತ್ತಾಯ್ತ. ಹೌದಾ? ಇದು ಬೇರೆ ಯಾರಲ್ಲ ಭಗವತ್ತರಿ, ಯಾರು? ಇದು ಪರಮೇಶ್ವರ. ಪರಮೇಶ್ವರ? ಹಾ, ಹಾ. ಅಂದ್ರೆ ಹಿಂದೆ ಇಂದ್ರಕೀಲವನದಲ್ಲಿ ಅರ್ಜುನ್ ತಪತ್ತಿ ಕೂತಾಗ ಅಯ್ಯೋ ಎಂತ 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 ಈ ಬದಿ ಬಂದ್ಮೇಲೆ ನೀವು ಹಾಗೆ ಆದ್ರೆ ಇದೇ ಮಾತು ನಮ್ಮ ಬದಿಗೆ ಹೇಳ್ಬಿಟ್ಟು ನಿಮ್ ಪಕ್ಕನ ತಲೆ ಹೋಗ್ತಿತ್ತು. ನೀವು ಈ ಬದಿ ಬಂದ್ರೆ ಇಲ್ಲ. ಈಗ ನಿಮಗೂ ನಾವು ಬಿಡಿಸಿ ಹೇಳ್ಬೇಕಲ್ಲ. ಒಂದು ಬಾರ್ ಅಂದ್ರೆ ಹಿಂದೆ ಇಂದ್ರಕೀಲವನದಲ್ಲಿ ಅರ್ಜುನ್ ತಪತ್ತಿ ಕೂತಂತ ಹೊತ್ತಿಗೆ ಇಂದ್ರಕೀಲವನದಲ್ಲಿ ಅರ್ಜುನ್ ತಪಸ್ಕೊಂಡು ಕೂತು ಹೊತ್ತಿಗೆ ಇಂದ್ರಕೀಲವನದಲ್ಲಿ ಅರ್ಜುನ್ ತಪಸ್ಕೊಂಡು ಕೂತು ಹೊತ್ತಿಗೆ ತಪ್ಪಿಸ್ಕೊಂಡು ಕೂತದ್ ನೀನು. ಅರ್ಜುನ ತಪಸ್ಸಿಗೆ ಕೂತು ಹೊತ್ತಿಗೆ ಅವನೊಂದು ಪರೀಕ್ಷೆ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಪರಮೇಶ್ವರ ಎಂತೆಂತ ಮಾಡುದು ಪದಾರ್ಥ ಭಾಗವತರೇ, ನಂಗೆ ಜೀವ ಹೋಗ್ತಾ ಉಂಟು, ಉಪದ್ರ ಕೊಡ್ಬೇಡಿ. ನಂಗೆ ಮೊದಲಿನ ಪರಿಸ್ಥಿತಿ ನಾ ಇಲ್ಲ. ಈ ಚಳಿಲಿ ಒಂದೊಂದು ಸಲ ಹೇಳ್ಕೊಳ್ಳುವುದೇ ಕಷ್ಟ. ನೀವು 2-3 ಸಲ ಹೇಳ್ಸಿದ್ರೆ ನಾ ಪೂಜೆ ಬಿಟ್ಟಾಕ ಹೋಗ್ಬಿಡ್ತೆ. ಮತ್ತೆ ಓಯ್, ಅದೇ ಪರಮೇಶ್ವರ ತಪತ್ತಿಗೆ ಗೊತ್ತಾಯ್ತಾ? ಕೂತ ಅರ್ಜುನನನ್ನು ಪರೀಕ್ಷೆ ಮಾಡುವ ಅಂತ ಬಂದ. ಬಂದು ಕಿರಾತ ವೇಷದಲ್ಲಿ ಬಂದ. ಹೌದಾ? ಹೌದೌದು. ಹಾಗೆ ಈ ಕಾತಿಮಾನಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಪರಮೇಶ್ವರ ಬೇದ್ರ ವೇಷ ಹಾಕ ಬಂದ. ಹೇಗೆ ಅಲ್ಲ ಇರ್ಬೋದು, ವೇಷ ಮಾಡುವವರಿಗೆ ಸಾಕಾಗಿದೆ. ಹೇ ಪರಮೇಶ್ವರ, ನಿನ್ನದ್ದು ಎಂತ ಲೀಲೆ ಪುಣ್ಯಾತ್ಮ. ನಿಜವಾಗಿ ವೇಷ ಹಾಕೊಂಡು ಜೀವನ ಮಾಡುವವ್ರ ಪರಿಸ್ಥಿತಿಯೇ ಗಂಭೀರ ಆಗಿದೆ. ಅವರೇ ನಮಗಿದು ಯಾಕಾದ್ರೂ ಈ ಉದ್ಯೋಗಕ್ಕೆ ಬಂದು ಸತ್ತದು. ನಾವು ಬೇರೆ ಏನಾದ್ರೂ ಮಾಡ್ಕೊಂಡಿದ್ದೀರಿ, ವರ್ಷಿಡೀ ಗಂಜಿ ಉಣ್ಬಹುದಿತ್ತು. ಈಗಿನ ಪರಿಸ್ಥಿತಿ 50 ಕಾರ್ಯಕ್ರಮವೂ ಆಗುವುದಿಲ್ಲ ಅಂತ ಅವರು ಅಡ್ಡಾಡ್ತಿದ್ರು. ಅಂತಿರ್ಬೇಕಿದ್ರೆ ನೀ ವೇಷ ಹಾಕೊಂಡು ಬಂದ್ಯಾ, ನಿಂಗೇನು ಹೊಟ್ಟೆ ಪಾರ? ಅದೇನಿಲ್ಲ. ನಮ್ಮ ಪರೀಕ್ಷೆಗೆ ಅದು ಒಂದು ಭಾಗವತದೆ. ಪ್ರತ್ಯಕ್ಷ ಪರಮೇಶ್ವರನೇ ಬಂದಿದ್ದಾನೆ ಅಂತಾದ ಮೇಲೆ ನನ್ನ ಭಾಗ್ಯ ಇದು. ಹೌದಾ? ನಾನೀಗ ಪರೀಕ್ಷೆ ಬಂದು ಪರಮೇಶ್ವರನ ಪೂಜೆ ಮಾಡಿ ಮುಗಿಸ್ಬಿಟ್ಟೆ. ನಂಗೇನಾಗಬೇಕು? ನನ್ನ ಭಕ್ತಿಯ ಪರಾಕಾಷ್ಠೆ ಎತ್ತುಂಟು ಬಾಗುತ್ತೆ. ಭಕ್ತಿಯ ಪರಾಕಾಷ್ಠೆ ಎತ್ತುಂಟು ತೋರಿಸಿ ಹೊತ್ತಿಗೆ ಬಳಸಿಕೊಳ್ಳಿ. ಓಂ ನಮಃ ಶಿವಾಯ, 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 ಓಂ ನಮಃ. ಎಲ್ಲ ಕಡೆಗಾಗಿ ತೊಳೆಬೇಕಬೇಡ, ಸುಮ್ಮನಿದ. ಲಿಂಗ ಪೂಜೆ ಮಾಡ್ಬೇಕು ಅದು ಹಾಗೆ ಮಾಡ್ಬೇಕು. ನಾವು ಇಲ್ಲ ಹೋದ್ರೆ ಆಗುದಿಲ್ಲ ಅದು. ಹೌದಾ? ಅದು ನಾನು ಭಸ್ಮ ಎಲ್ಲ ತಂದಿದ್ದೆ ಮೊದಲ. ಭಸ್ಮ ಸರಿ. ಬ್ರಹ್ಮ ಮುರಾರಿ ತುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ. ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ. ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ದೇವಮುನಿ ಪ್ರವರಾಚಿತ ಲಿಂಗಂ ಕಾಮದಹನ ಕರುಣಾಕರ ಲಿಂಗಂ. ರಾವಣ ದರ್ಪ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಬ್ರಹ್ಮ ಮುರಾರಿ ಸುರಾಚಿತ ಲಿಂಗಂ. ಮುದ್ದೆ ಬಾರಿಗೆ ಹೋಯ್ತು. ನಾ ಅದಕ್ಕೆ ನಿಮಗೆ ಬಿಡಲಿಲ್ಲ. ಬ್ರಹ್ಮಮುದಾದಿ ತುದಾತಿತ ಲಿಂಗಂ ನಿರ್ಮಲ ಬಾಧಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಸದಾವತೆ ಲಿಂಗಂ. ಬ್ರಹ್ಮ ಮುರಾರಿ ಸುರಾಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಬ್ರಹ್ಮಮುರಾರಿ ಸುರಾಚಿತ
ಬ್ರಹ್ಮಮುರಾಜಿಸುರಾಜಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ದೇವಗಣಾಜಿತ ಸೇವಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣ ದರ್ಪ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಬ್ರಹ್ಮಮುರಾಜಿಸುರಾಜಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಬ್ರಹ್ಮಮುರಾಜಿಸುರಾಜಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮದ ಒಂದು ಅದ್ಭುತ ಪೂಜೆ ಮಾಡಿ ಆ ಪರಮೇಶ್ವರನಿಗೆ ಸಂತೋಷಾಗ್ಬೇಕು. ಅದೇ ಎರಡೇ ಕಡ್ಡಿ ಇರುವುದು ಅನಿಸ್ಮೇಲೆ ಕಡ್ಡಿ ಹೆಚ್ಚಿಲ್ಲ ಎರಡೇ ಇರುವುದು. ನೀವು ಅದು ನಂದಿಸದೆ ತಲೆ ಗಾಳಿ ಉಂಟು. ಒಂದು ಕೆಲಸ ಮಾಡುವ, ಇದು ತಲೆ ಮೇಲೆ ಹಾಕಲಿ. ಇದಂತ ಬಾರಿ ಹೇಸಿಗೆ ಅಂತ ಅದೆಲ್ಲ ಒರ್ಸಿದ್ದೆ, ತೊಂದ್ರೆ ಇಲ್ಲ. ಈ ಬದಿ ಹಾಕಲಿ. ಹೀಗೆ ಗಾಳಿ ಬರಬಾರ್ದು. ಗಾಳಿ ಬರ್ದೇ ಹೋದ್ರೆ ತಡೆಬೇಕು, ಬಾಗುತ್ತದೆ. ಗಾಳಿ ಬಂದ್ರೆ ಮತ್ತೆ ಕಡ್ಡಿ ಇಲ್ಲ. ಆಮೇಲೆ ಹೇಳ್ಬೇಡಿ. ಇಲ್ಲ 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 ಮತ್ತಿಲ್ಲ, ಕಡ್ಡಿ ಇಲ್ಲ. ಅವ ಪಾಪ ಇದಕ್ಕೂ ಬರಗಾಲ ಮಾಡಿದ್ದಾನ ಎಂತ ಸಾಯುದು. ನೀವಾದ ಎಲ್ಲ ಬಳಸ್ಕೋಬೇಕು. ಏನ್ ಮಾಡಿ ಕಡ್ಡಿ ಹಾಕ್ತಿದ್ದೆ ನಮ್ಮ ಪೂಜೆ ಇಲ್ಲ. ಏನ್ ಬೇಕಾಗುವುದು ಕೈ ಹಿಡಿಬೇಕು. ಕೈ ಬಿಸಿ ಆಗ್ಬೇಕು ನಿಮ್ಗೆ. ನಿಮ್ಗೆ ಕೈ ತಲೆ ಎಲ್ಲ ಬಿಸಿ ಆದ್ರೆ ಮಾತ್ರ ಪೂಜೆ ಮಾಡಬೇಕು. ಬ್ರಹ್ಮೋದಾದಿತುದಾಸಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ ದೇವಮುನಿಪ್ರವಾಸಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣ ದರ್ಪ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಶಿವ ಶಿವ ಶಂಭೋ ಓಯ್ ಇದು ಎಲ್ಲ ಚೂಸ್ ಮಾಡದ ಜಾಗ ಎಂತ ಮಾಡ. ಆ ಬಾಳೆಯನ್ನು ಹಾಕ್ಸಾಗಿಲ್ಲ. ಎಂತ ಮಾಡೋದು ಬೇಡ ಬಿಡಿ, ನಾನು ಸರಿ ಮಾಡ್ತೀನಿ. ಇಲ್ಲೇ ಓಯ್ ಅಂತೂ ಪೂಜೆ ದೇವರನ್ನು ಬೇಡ್ಕೊಂತೆ. ದೇವ ಪರಮೇಶ್ವರ ಕೈಲಾಸ ವಾಸನೆ ಕೈಲಾಸ ವಾಸನೆ ಗಂಜುಂಡನೆ ಗಂಜುಂಡನೆ ನಂಜುಂಡನೆ ನೀಲಕಂಠ ಪರಮೇಶ್ವರ ಜಗದೀಶ್ವರ ಸರ್ವೇಶ್ವರ हे भोलेनाथ, हे भोले शंकर, हे जगदीश्वर, हे सर्वेश्वर, कपद्दिनी कपद्दिनी, बड़े कपद्दिनी बोले भोलेनाथ, भोलेनाथ, हाँ भोलेनाथ, शंकर, परमेश्वर, जगदीश्वर, सर्वेश्वर, परमेश्वर, ನಿನ್ನ ಭಕ್ತದ ಪರಿಸ್ಥಿತಿ ಎಲ್ಲಿ ಬಂದಿದೆ ಅಂತ ನೋಡು ದೇವರೇ. ನಮಗೆ ಬೇರೆ ಯಾವ ಸಂಪಾದನೆಯೂ ಇಲ್ಲ ತಂದೆ, ನಿನ್ನ ಪಾದವನ್ನೇ ನಂಬಿಕೊಂಡಿದ್ದವರು ನಾವು. ಆದರೂ ಒಂದು ಸಂಪಾದನೆಗಿಳಿಬೇಕು ಅಂತ ನಾ ಈ ಮಾತನ್ನು ಹೇಳ್ತಾ ಇಲ್ಲ ಪರಮೇಶ್ವರ. ಶ್ರದ್ಧಾ ಭಕ್ತಿಯಿಂದ ಅನುದಿನವೂ ನಿನ್ನ ಪೂಜೆ ಮಾಡ್ಕೊಂಡು ಬಂದವರು ನಾವು. ಆದರೆ ಭಕ್ತನಾದವ ಭಕ್ತಿಯಿಂದ ಪೂಜೆ ಮಾಡಬೇಕು ಎನ್ನುವುದು ಸತ್ಯ. ಆದರೆ ಈಗ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರುವುದು ಭಾಳ ಕಡಿಮೆ ಆಗ್ಬಿಟ್ಟಿದೆ. ಬಂದರೂ ಹೊರವಣಕ್ಕೆ ಹಣವೇ ಬೀಳುವುದಿಲ್ಲ ದೇವರೇ. ಹೀಗೆ ಆದರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಪರಮೇಶ್ವರ? ಲೋಕ ಎಲ್ಲವೂ ಒಳ್ಳೆ ರೀತಿಯಿಂದ ಇರಬೇಕು ಅಂದರೆ ಎಲ್ಲ ಜನರಿಗೂ ಆ ಈ ವರ್ಗ ಎಲ್ಲವೂ ಪ್ರಶ್ನೆ ಇಲ್ಲ, ಎಲ್ಲ ವರ್ಗದವರಿಗೂ ಒಳ್ಳೇದಾಗಬೇಕು. ಲೋಕ ಸಮತ್ತೋ ತುಕಿನೋ ಭವಂತು ಅಂತ ಬ್ರಾಹ್ಮಣರು ಹೇಳುವುದು. ಆದರೆ ಬ್ರಾಹ್ಮಣರ ಪರಿಸ್ಥಿತಿಯು ಗಂಡಾಂತರ ಆಗಿದೆ. ನೀನೇ ನೋಡ್ಕೋಬೇಕು. ಮಾವಿನ ಮರದಲ್ಲಿ ಮಾವಿನ ಕಾಯಿ ಆಗಿ, ಹಲಸಿನ ಮರದಲ್ಲಿ ಹಲಸಿನ ಕಾಯಿ ಆಗಿ, ಆ ಮರದಲ್ಲಿ ಆ ಕಾಯಿ ಆಗಿ, ಯಾರಿಗೆ ಏನೇನು ಸಿಗಬೇಕು ಹಾಗೆ ಸಿಗಬೇಕು. ಕಲಾವಿದರ ಪರಿಸ್ಥಿತಿಯು ಗಂಭೀರವೇ ಆಗಿದೆ. ಎಲ್ಲರಿಗೂ ಒಳ್ಳೇದು ಮಾಡಿಕೊಡ್ಬೇಕು. ಪ್ರತಿಯೊಂದು ವರ್ಗದವ್ರಿಗೂ ಒಳ್ಳೇದು ಮಾಡಿ ಒಳ್ಳೇದು ಕೊಟ್ಟು ಒಳ್ಳೆ ತಗೊಳ್ಬೇಕು ಅಂತ ನಿನ್ನ ಸಾನ್ನಿಧ್ಯದಲ್ಲಿ ನಾ ಬೇಡ್ಕೊಳ್ತೇನೆ.
ಹರ ಹರ ಶಂಭೋ ಮಹಾದೇವ ಗಣಪತಿನಿ ಪರಮೇಶ್ವರ ಜಗದೀಶ್ವರ ಸರ್ವೇಶ್ವರ ನಮೋ ನಮಃ. ಅಯ್ಯಪ್ಪ ಏನೇ ಆಗ್ಲಿ ಒಂದು ಅದ್ಭುತ ಹಿರಾನೇರಿಕೆ ಮಾಡ್ಕೊಳ್ಳಿಲ್ವಾ? ಅದು ಒಳ್ಳೇದಾಯ್ತು. ಹಾ ಈಗ ಪೂಜೆ ಸರಿ ಮಾಡಿದೆ ನೀನು? ಮೂಲೆ ಮುಗೀತು ಮಾತ್ರ. ಎಂತ ಕಾಯಿ ಅದೆಂತಕ್ಕೆ? ಇದ ನೀವು ತಂದದ್ದ? ಇದ ಯಾರು ನಾನು ಹೇಳಿ ಅಂತಂದೆ? ಕಾಯಿ ತಂದ? ಇಲ್ಲಪ್ಪ, ಇದು ನಾ ತಂದು ಕಾಯಿ ಹೊಡೆಯಲಿಲ್ವಾ? ನೈವೇದ್ಯವಿಲ್ಲದೆ ಎಂತ ಪೂಜೆ ಮಾಡಿ? ಅದು ಒಂದು ಹಾ, ಮಧ್ಯದಲ್ಲೆಲ್ಲ ತುದಿ ಮೇಲೆ ಮತ್ತೊಂದು ಇದು ಉಂಟಲ್ಲ ಕ್ರಮ, ಉತ್ತರ ಪೂಜೆಯ ಆ, ಶಾಸ್ತ್ರ ಈಗೂ ತಪ್ಪಲಿಲ್ಲ. ಯಾವ ಬ್ರಾಹ್ಮಣರು ಬಂದು 1.5 ಗಳಿಗೆ ಮಾತಾಡ್ತೇನೆ. ಹಾ. ಉತ್ತರ ಪೂಜೆಯಲ್ಲಿ ಪೂಜೆ ಮತ್ತೆ ನೈವೇದ್ಯ ಉಂಟು, ಅದಕ್ಕೆ ಈಗ ಮತ್ತೆ ಮಾಡ್ತೆ ಹ್ಮ್ ನೋಡುವ, ತೊಂದ್ರೆ ಇಲ್ಲ. ಹೋಯ್ ಕತ್ತಿನ ಬಿತ್ತು ಕತ್ತಿ. ಹೋಯ್ ಹ್ಮ್ ಅಲ್ಲ ಮಾರ, ನಾ ಕತ್ತಿ ತಂದಿದ್ದಿಲ್ಲ ಇತ್ತೆ. ಕತ್ತಿಯೇ ತರ್ಲಿಲ್ಲ ಮರ. ಹಾ, ಕತ್ತಿ ತಂದಿದೆ ಮಾರಲ್ಲ, ಕತ್ತಿ ಎಲ್ಲೋಯ್ತು ಈಗ? ಎಲ್ಲಿಟ್ಟೆ? ಇದು ಪರಮೇಶ್ವರನ ಆಟ. ಅಂದ್ರೆ ಕತ್ತಿಯನ್ನೇ ಮಾಯ ಮಾಡಿಬಿಟ್ರೆ ಕಾಸಿಮಾನಿ ಹ್ಯಾಕ್ ಕಾಯುವರಿತ ನೋಡುವಂತ ಪರಮೇಶ್ವರ ಮಾಡಿದ್ದ. ಇಲ್ಲೂ ಸತ್ವ ಪರೀಕ್ಷೆ. ನಮ್ಮ ಸತ್ವ ಪರೀಕ್ಷೆಯ ಕಡ್ಡಿ ಏರ್ಸ್ಬೇಕಿದ್ರೆ ಎಲ್ಲೂ ಏರ್ಸ್ಬೇಕು ಅನ್ನೋದ್ದೆ. ಸಿಕ್ಸ್ಲಿಕ್ಕೆ ಜಾಗ ಇಲ್ಲ, ಬಾಳೆಹಣ್ಣು ತರಲಿಲ್ಲ. ಪರಮೇಶ್ವರನ್ ತಲೆಗೆ ಸಿಕ್ಸ್ಲಿಲ್ವಾ? ಹಾ, ಆ ಲೆಕ್ಕದಲ್ಲಿ ನಿಮಗೆ ತಲೆಗೆ ಕಾಯಿ ಹೊಡೆದು ಬಿಡ್ತೇ ಇವತ್ತು. ಕತ್ತಿ ಬೇಡ. ಹಾ, ನೀವಿರುವ ಕತ್ತಿ ಅಂತ. ನಾ ಇದ್ರು ಕತ್ತಿ ಬೇಕು, ಹಾ ಹಾ, ಆದ್ರೆ ನೀವಿದ್ರು ಬೇಡ. ಹಾ, ನೀವು ಭಾಗವತರ ಪೈಕಿ ಎಲ್ಲರೂ ಕೂತ್ಕೊಂಡು ಅದೇ ಮಾಡ್ಕೊಂಡಿದ್ದದ್ದು ಕತ್ತಿಯೇ. ಈಗ ತಲೆಗೆ ಹೊಡೆದ್ರೆ ತಲೆಗೆ ಹೂವೇರ್ಸಿದೆ, ತಲೆಗೆ ಹೊಡೆಯುತ್ತೆ. ದೇವರಿಗೆ ನೋವಾಗುದಿಲ್ವಾ? ಎಂತದ ನೋವಾಗುದಿಲ್ವಾ? ಆ ನೋವಾಗುದೆಲ್ಲ ಭಾಗವತರ ಪೈಕಿ, ಅವ್ರಿಗೆ ದೇವ್ರಿಗಲ್ಲ. ದೇವರಿಗೆ ಅದು ಪರಮೇಶ್ವರ, ಅವನಿಗೆ ಯಾವ ಲೆಕ್ಕ ನಿಮಗೆ ಅದೆಲ್ಲ ಗೊತ್ತುಂಟ? ನಾ ತೋರಿಸ್ತೇನೆ ಇಲ್ಲಿ. ಹರ ಹರ ಶಂಭೋ ನನ್ನನ್ನು ಹಿಂಸೆ ಮಾಡ್ತಾ ಇದ್ದೀಯ. ನನ್ನಲ್ಲಿರುವಂತಹ ಒಡವೆ ವಸ್ತುವನ್ನು ಕದ್ದುಕೊಂಡು ಹೋಗ್ಬೇಕು ಅಂತ ಮುಂದೆ ಬಂದಿದ್ದೆ. ಕಲ್ಲಲ್ಲ ಮಾರಾಯ, ತಲೆ ಮೇಲೆ ಕಾಯಿ ಹೊಡಿತೀಯ. ಇಲ್ಲಪ್ಪ, ಕಲ್ಲಲ್ಲ ಮಾರಾಯ. ಈ ಶಿವನ ಅರ್ಚಕನು ಕಾಶಿತಾನೆಂಬವನು, ಈ ಶಿವನ ಅರ್ಚಕನು ಕಾಶಿತಾನೆಂಬವನು ಈಶನನು ಪೂಜಿಸಿದ ಆಶಯನು ಈಯುವನು. ಮೂರ್ಜಗದೀಶ ಲಕ್ಷ್ಮೀಸ ಕೇಶವನ ಪ್ರಿಯ ಸಖನ ಮನದೊಳಿನ್ನೋ ಬೇಡ ಮಾರಾಯ, ನೀ ತಿಳ್ಕೊಂಡಾಗ ನಾ ಕಲ್ಲಲ್ಲ ಮಾರಾಯ. ನಿನ್ ತಲೆ ಹೊಡೆದು ಇದ್ದದ್ದೆಲ್ಲ ತಕೊಂಡು ಹೋಗುವ ಅಂದ್ರೆ ಎಂತ ಉಂಟು ಅದ್ರಲ್ಲಿ? ಇದ್ದದನ್ನು ತಗೊಂಡು ಹೋಗ್ತೀನಿ. ಇಲ್ಲಪ್ಪ, ದೇವದಾನ ಇಲ್ಲ. ನೀ ಹಾಗೆ ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ. ನಾನು ಈ ತಿಳ್ಕೊಂಡ ಕಲ್ಲಲ್ಲ, ಇದು ನಾನು ಕಾತಿಮಾನಿ. ನನ್ನ ಹೆಸರು ಕಾತಿ ಭತ್ತ. ಕಾಶಿ ಭಟ್ಟ. ಈಗ ಅಪ್ಪ ಇದ್ದಾನ? ಅಪ್ಪ ಈ ಕೈಲಾತ ಹೋಗಿ ಆಯ್ತಾ? ಕೈಲಾತ್ರಿ. ಓ, ಕೈಲಾಸ ಶಾಸ್ತ್ರಿ. ಅಮ್ಮ ಇದ್ದಾಳ? ಅಮ್ಮ ಗೋರಮ್ಮ, ನಮ್ಮಮ್ಮ ಗೋರಮ್ಮ. ಅಪ್ಪ ಯಾರು ಅಂತ ಕೇಳಿದೆ, ಕೈಲಾಸ ಅಂತ ಹೇಳಿದೆ. ಹೌದಾ? ಅಮ್ಮನ ವಿಷಯ ಹೇಳಿದಾಗ ಏನು ರಾಗವಾಗಿ ಹಾಡ್ತಾ ಇದ್ದೀವಿ? ಅಂದ್ರೆ ಅಮ್ಮನ ವಿಷಯ ಹೇಳುವಾಗ ಅಷ್ಟು ಸಂತೋಷ. ಅಮ್ಮನ ಮೇಲೆ ಅಭಿಮಾನ ಉಂಟು, ಅಪ್ಪನ ಮೇಲೆ ಇಲ್ವಾ? ಅಪ್ಪನ ಮೇಲೆ ಗೌರವ ಮರೆ. ಗೌರವ. ಅಮ್ಮನ ಮೇಲೆ ಗೌರವ ಅಲ್ಲ, ಪ್ರೀತಿ ಅಭಿಮಾನ. ಹೌದಾ? ಅದೆಲ್ಲ ಇಲ್ಲಿ ಈಗ ನಿಂಗೆ ಹೇಳ. ಅಮ್ಮ ಗೌರಮ್ಮ. ಹೌದಾ? ನಾನು ಕಾತಿ ಬತ್ತದ. ಇಲ್ಲಿ ಯಾಕೆ ಬಂದದ್ದು? ಪೂಜೆಗೆ. ಹೌದಾ? ಎಂತ ಮಾಡ್ತಾ ಇದ್ದೇನೆ? ಪೂಜೆ ಮಾಡ್ತಾ ಇದ್ದೆ. ಈ ಶಿವನ ಅರ್ಚಕನು. ಅದು ಕಲ್ಲು ಬಂಡೆ, ಅದು ನೀ ಮಾರಯ್ಯ ನನಗಿಂತ ಹೆಡ್ಡ ಮಾರಯ್ಯ. ಅಪ್ಪಯ್ಯ ನಂಗೆ ಹೆಡ್ಡ ಅಂತೀರ, ನೀನು ನನ್ಗಿಂತ ಹೆಡ್ಡ. ನೀನು ನೋಡು, ಏ ಮಾರಯ್ಯ, ಅದು ಕಾಣ್ಲಿಕ್ಕಷ್ಟೇ ಕಲ್ಲು. ಆ ಕಲ್ಲಿನೊಳಗೆ ದೇವ್ರಿರುವುದು. ಕಲ್ಲಿನೊಳಗೆಲ್ಲ ದೇವ್ರು ಇರ್ತಾನ. ಒಂದು ಕಾಲದಲ್ಲಿ ದೇವ್ರು ಉಂಟಲ್ಲ,
ಪ್ರತ್ಯಕ್ಷ ಜನರಿಗೆ ಸಿಕ್ತಿದ್ದಂತೆ. ಜನರಿಗೆ ತಿರ್ಗಾಟಕ್ಕೆ ಬರ್ತಿದ್ದವ ಎದುರುಗಡೆಗೆ. ಹಾ ಹೌದಾ? ಎದುರ ಸಿಕ್ತಿದ್ದ. ಈಗ ಯಾಕೆ ಕಾಣುವುದಿಲ್ಲ? ಈಗ ಅವನಿಗೂ ಗೊತ್ತಾಗಿದೆ ಅದು. ಅದೇನು? ಈ ಯುಗ ಬೇರೆ ಅಲ್ಲ, ಆ ಯುಗವೇ ಬೇರೆ. ಈಗ ನೇರ ದೇವ್ ಸಿಕ್ಕು ಯುಗ. ಈಗ ಪಾಪ ಅವನು ಸಿಕ್ಬಿಟ್ರೆ ಅವನ್ನೇ ಹಿಡ್ಕೊಂಡು ಹೋಗಿ ನಮ್ಮನೆ ಕೋಣೆ ಕೂಡ ಹಾಕಿ ನಾವ್ ಹೇಳ್ದಂಗೆ ಕೇಳಿಸ್ಕಂತದ ಅಂತ ಅವನಿಗೂ ಗೊತ್ತಾಗಿದೆ. ಅದಕ್ಕೆ ಅವನ್ ನೇರ ಸಿಕ್ಕುದಿಲ್ಲ. ಈ ಕಲ್ಲಲ್ಲೇ ಹೀಗೆ ನಮ್ಗೆ ಕಾಣುವುದು. ಕಲ್ಲಲ್ಲಿ ಅಂದ್ರೆ ಪ್ರತಿಷ್ಠಾಪನೆ ಮಾಡಿದ ಕಲ್ಲು, ಎಲ್ಲ ಕಲ್ಲಲ್ಲ. ಇದನ್ನ ಒಂದು ಹರ್ಕಲ್ ಗುಡಿಸಲು ಅಂತ ತಿಳ್ಕೊಂಡಿದ್ದೆ. ದೇವಸ್ಥಾನ ಮಾರಾಯ, ಕಾಲಾಸ್ತಿ ಇದು. ಇದು ದೇವಸ್ಥಾನ? ಕಾಲಾಸ್ತಿಯೋ? ಕಾಲಾಸ್ತಿ ಇತಿಹಾಸ ಉಂಟು ಇದಕ್ಕೆ. ಮತ್ತೆ ನೋಡಿ ಅಲ್ಲಿ ಕಾಣುದು ಉಂಟಲ್ಲ, ಅದು ಲಿಂಗ, ಪರಮೇಶ್ವರನ ಲಿಂಗ. ಪರಮೇಶ್ವರ ಲಿಂಗ. ಅದರಲ್ಲಿ ದೇವರು ಅನೇಕವಾಗಿದ್ದಾನೆ. ಶ್ರದ್ಧಾ ಭಕ್ತಿಯಿಂದ ನಾವು ಪೂಜೆ ಮಾಡಿದ್ದೆ. ಹೌದಾದ್ರೆ ಹೊಟ್ಟೆಗೆ ಇಟ್ಟು, ಮೈಗೆ ಬಟ್ಟೆ, ಜುಟ್ಟಕ್ಕೆ ಮಲ್ಲಿಗೆ ಮಿಚ್ಚೆ ಎಲ್ಲ ಕೊಡ್ತಾನೆ. ಹೌದಾ? ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಎಲ್ಲ ಕೊಡ್ತ. ಹೊಟ್ಟೆಗೆ ಇಟ್ಟು ನಾವು ದೇವ್ರಿಗೆ ಎಂತದ್ದೇ ಕೊಡುದಾದ್ರು ಉಂಟಲ್ಲ, ದೇವ್ರು ಹೊಟ್ಟೆ ತುಂಬಿಕೊಳ್ಳಿ ಅಂತ ಕೊಡುದಲ್ಲ, ಮತ್ತೆ ನಮಗೆ ಬೇಕು ಎನ್ನುವ ಲೆಕ್ಕಕ್ಕೆ ಕೊಡುದು. ದೇವರಿಗೆ ಸಂತೋಷ ಆದ್ರೆ ನಮಗೆ ಕೊಡ್ತಾನೆ ಎನ್ನುವ ಭಾವನೆ. ಹೌದಾ? ನಾವು ಸಣ್ಣದ್ದು ಕೊಟ್ಟು ಅವನತ್ರ ದೊಡ್ಡ ತಕೊಂಬುದು. ಹೌದಾ? ಮನುಷ್ಯರಷ್ಟು ಸ್ವಾರ್ಥಿ ಯಾರಿದ್ದರ? ಮನುಷ್ಯರು ಎಲ್ಲ ಹಾಗೆ, ಎಲ್ಲ ಮನುಷ್ಯರು ಹಾಗೆ, ಹೆಚ್ಚು ಕಡಿಮೆ ಹಾಗೆ, ಎಲ್ಲ ಸ್ವಾರ್ಥಿಗಳು. ಇನ್ನು ಇನ್ನು ಗ್ರಾಚಾರಕ್ಕೆ ತಪ್ಪಿರಬಹುದೇ ಬಿಟ್ಟರೆ 100ಕ್ಕೆ 100 ಎಲ್ಲ ಹಾಗೆ. ಏನೇ ಆದ್ರೂ ಒಂದು ಶ್ರದ್ಧೆ ಮತ್ತು ಭಕ್ತಿ ಉಂಟು ಅಂತ ಆದರೆ, ಶ್ರದ್ಧೆ ಭಕ್ತಿಯಿಂದ ದೇವ್ರು ಒಲ್ದಿದ್ದಾನೆ. ನೀ ಏನು ಕೊಡಬೇಕು ಎನ್ನುವುದಿಲ್ಲ. ಭಕ್ತಿ ದೇವರಿಗೆ ಅದೆಲ್ಲ ತಕೊಂಡು ಎಂತಾಗಬೇಕಾ ಅಲ್ವಾ? ನಾವು ಕೊಟ್ಟದ್ರಲ್ಲೇ ಖರ್ಚು ಮಾಡ್ಕೊಂಡು ಕೂತ್ಕೊಳ್ಳುವಲ್ಲ ದೇವ್ರಾಗ್ನ. ದೇವರಾಗುದಿಲ್ಲ ಅಲ್ಲ. ನಮ್ದು ಇಷ್ಟೇ, ಸ್ವಾರ್ಥದಲ್ಲೇ ನಾವು ಕೊಡುದು. ಕೊಟ್ಟರೆ ಅವ್ನು ಕೊಡ್ತಾನೆ ಅಂತ. ದೇವರಿಗೆ ಅದರ ಅಗತ್ಯ ಇಲ್ಲ. ಶ್ರದ್ಧೆ ಮತ್ತು ಭಕ್ತಿಯಿಂದ ನಾವು ಅವನನ್ನು ಪೂಜೆ ಮಾಡಿದ್ದು ಹೌದಾದ್ರೆ ಎಲ್ಲ ಕೊಡ್ತಾವ. ಹೌದಾ? ನೀವು ಕಾಶಿ ಭಟ್ರು ಅಂತ ಆಯ್ತು. ಹೌದಾ? ದೇವ್ರ ಪೂಜೆ ಮಾಡಿದ್ರೆ ಎಲ್ಲ ಕೊಡ್ತಾನೆ. ನಾನು ಪೂಜೆ ಮಾಡ್ಬೇಕು. ಮರೆಯಲ್ವಾ? ದೇವ್ರ ಪೂಜೆ ಮಾಡ್ತೇನೆ. ಇದು ನೀ ಪೂಜೆ ಮಾಡ್ಲಿಕ್ಕೆ ನೀ ಯಾರು ಮರೆಯ? ನಾನು ದಿನ ಅಂದ್ರೆ ನಾನು ಬೇಡ್ರವ. ಬೇಡ್ರವ ಅಂದ್ರೆ ಬೇಟಾಡುವ. ಶೂದ್ರ ಮುಂಡೆ ನನಗೆ ರಾಜಾರ ನಿನ್ನ ಮುಟ್ಕೊಬಿಟ್ಟೆ. ಈಗ ಮತ್ತೆ ಹೋಗಿ ಸ್ನಾನ ಮಾಡ್ಕೊ ಬರ್ಬೇಕು ನಾನು. ನನ್ನನ್ನು ಶೂದ್ರ ಅಂತ. ಕಾಲಿ ಮೇಲೆ ಬಿಟ್ರೆ ನೀವು ಈಗ ನಾನು ಪೂಜೆ ಮಾಡಿದ್ರೆ ಏನಾಯ್ತು? ಅಲ್ಲ ಮರೆಯ, ನಮ್ಮ ಅಪ್ಪಯ್ಯ ಹೇಳಿದ್ದು, ನಾ ಹೇಳಿದ್ದು ಅಲ್ಲ ನಿಂಗೆ. ಅಪ್ಪಯ್ಯ ಹೇಳಿದ? ಅಪ್ಪಯ್ಯ ನಿಮ್ಮಂತದಿಗೆಲ್ಲ ಶೂದ್ರದ ಮುಂದೆ ಇದು ಅಂತದ. ಹಾಗೆ ಹೇಳುದ? ನಾ ಹೇಳುದಿಲ್ಲ, ಅಪ್ಪಯ್ಯ ಹೇಳಿದ್ ನೆನಪಾಯ್ತು ಹೇಳ್ಬಿಟ್ಟು. ಹಾಗೆ ಹೇಳಿದೆ. ಹೋಗ್ಲಿ, ಈಗ ನಾನು ಪೂಜೆ ಮಾಡ್ಬೇಕು. ನೀ ಪೂಜೆ ಮಾಡಿ ನಿಂಗೆ ಹೇಳ್ಕೊಟ್ಟದ್ ನಂಗೆ ಅಪ್ಪಯ್ಯ ಹೊಡಿತದ ಮರೆಯ. ಅಪ್ಪಯ್ಯ ಹೊಡಿಲ್ಲ, ನಾನು ನೋಡ್ಕೊಳ್ತೇನೆ. ಅಲ್ಲ, ಅಪ್ಪಯ್ಯ ಹೊಡಿತದ, ನೀ ಹೇಳ್ಕೊಡ್ಲಿಲ್ಲ ಅಂದ್ರೆ ನನ್ಗೆ ಹೇಳಿಕೊಡ್ದೆ ನಾನು ಹೊಡಿತೇನೆ. ಅಪ್ಪಯ್ಯ ಹೊಡೆಯೋದಿಲ್ಲ ಮಾರೆ. ಯಾಕೆಂದ್ರೆ ಮಗ ಚಕ್ಕ ಹೊಡಿತದ, ನಾನು ಕಂಡವ್ರ ಮಕ್ಕಳನ್ನ ಹೇಗೂ ಹೊಡಿತದ. ಆದ್ರಿಂದ ಅದು ಬೇಡ, ನಾ ಹೇಳ್ಕೊಡ್ತೆ. ಅದು ಒಂದು ಏನು, ಇಲ್ಲಿ ಮುಂದ್ ಬಾ. ನಾ ಹೇಳ್ಕೊಟ್ಟಿದ್ರೆ ನಾ ನಿಂಗೆ ಗುರು ಆಗ್ತೇನೆ. ಹೌದು ಹೌದು, ನೀ ನನ್ ತಿತ್ಯ ಶಿಷ್ಯ. ನಾನು ಏನ್ ಹೇಳಿದ್ರು ನೀ ಕೇಳ್ಬೇಕು. ಕೇಳ್ಬೇಕು, ಶಿಷ್ಯ ಕೇಳಲೇಬೇಕು. ಹೌದಾ? ಹೌದಾ? ಮತ್ ನಾ ಸಿಟ್ಟು ಬಂದು 2 ಹೊಡೆದ್ರು ನೀ ಸುಮ್ಮನಿರ್ಬೇಕು. ಹೊಡೀರಿ ನೋಡುವ. ಅಲ್ಲ, ಗುದುಗಳು ಮರೆಯ. ಸಿಟ್ಟು ಬಂದು ಹೊಡೆದ್ರು ಶಿಷ್ಯ ಸುಮ್ಮಿದ್ಬೇಕು. ನಿಮ್ಮ ಒಳ್ಳೇದಕ್ಕೆ ಹೊಡೆಯುದು ಅಂತ. ಕೇಳ್ತೀಯಲ್ಲ? ಹೌದು, ನೀ ಹೇಳ್ದಾಗೆ ಕೇಳ್ತೇನೆ. ಬಾಗಿದೆ. ಕೊನೆಗೆ ಅವ್ನು ಹೇಳ್ಬೋದ ನಾವಲ್ಲ, ನಾನೇ ಕಲ್ತದ್ದು ನಾನೆಲ್ಲ ಹಾಗೆ ಹೇಳುದಿಲ್ಲಪ್ಪ. ಅದ್ರಲ್ಲೂ ನಿಮ್ಮ ಸುದ್ದಿ ಹೇಳದೆ ಇರುವುದೇ ಇಲ್ಲ. ನಿಮ್ಮ ವಿಷಯ ಹೇಳುದು. ಇದು ಹೇಗೆ ಕೂತ್ಕೊಳ್ಳೋದು? ಮನೆ ಜಗ್ಲಿ ಕೂತಾಗುಂಟು ಮಾರ. ಮತ್ತೆ ಆಗ್ಬೋದು. ಹಾಗೆ ಕೂತ್ಕೊಳ್ಳೋದೇನ? ಕೂತ್ಕೊಂತ ಹೇಳಿದ್ರಲ್ಲ, ಕಾಲ್ ಮೇಲೆ ಕಾಲ ಕೂತ್ಕೋಬೇಕು. ಓ ಅಷ್ಟೇ. ನನಗೆಂತ ಗೊತ್ತುಂಟು, ಕಾಲ ಮೇಲೆ ಕಾಲ. ಹೌದು, ಹಾಕ ಮನುಷ್ಯನೋ ಇಲ್ಲ ರಾಕ್ಷಸನೋ? ಎಂತ ಗುರುಗಳ? ಅಲ್ಲ ಮಾದಯ್ಯ, ನಿನ್ನ ಕಾಲು ಅಂದ್ರೆ ಮರದ ದಿಮ್ಮೆ ಇದ್ದಾಗುಂಟು. ಕಾಲು ಹಾಗೆ ನಾನೇನ್ ಮಾಡುದು? ಕಾಲ ಹಾಕಿ ಬುಡುಮ್ಮ ಹಾಕಿದೆ ಅಲ್ಲ. ನೀವೇ ಹೇಳಿದ್ದಲ್ವಾ? ನನ್ನ ಕಾಲ ಮೇಲೆ ಅಲ್ಲ ಮಾದಯ್ಯ, ನಿನ್ನ ಕಾಲ ಮೇಲೆ ನೀ ಕಾಲ ಹಾಕೋಬೇಕು. ನೀವು ಹಾಗೆ ಹೇಳುದಲ್ವಾ? ಇದು ಪದ್ಮಾಸನ. ಇನ್ನೊಂದು ಹಿಂಗೆ, ನೀವು ಹಾಕಿ ತೋರಿಸಿ. ಇನ್ನೊಂದು ಹಿಂಗೆ ಪದ್ಮಾಸನ ಹಾಕ. ಪದ್ಮಾಸನ ಅಂತ ಹೇಳುದ? ಹಾಕ ಸರಿ, ಹಾಗೆ ಹಾಕ್ಬೇಕು. ಸಾಕ?
ಅದು ಅದು ಬರುವಾಗ ಹಿಂಗೆ ಎರಡು ಸರಿ ಬರ್ಬೇಕು. ಇದು ಅರ್ಥವ ಅದು ಅರ್ಧ ಆಗುದಿಲ್ಲ, ಇದು ಹೋಗ್ಲಿ ಮೇಲೆ. ಹಾ ಹಾ ಹೋಗ್ತದೆಯಾ? ಸಬ್ಬಾಸ್ ಅದಿಲ್ಲ ಮಾರಯ್ಯ, ಸರಿ ತಿಂದು ಬೆಳೆದು ಅದೆಲ್ಲ. ಈ ಕೈ ಹೀಗಿತ್ಕೋ, ಹೀಗೆ ಹಾ ಎರಡು ಕಣ್ಣು ಮುಚ್ಕೋ. ನಾ ಕಣ್ಣು ಮುಚ್ಚಿದ್ರೆ ಓಡೋಗ್ಲಿಕ್ಕಲ್ವಾ? ಹಾಗಲ್ಲ ಮಾರಯ್ಯ, ಮತ್ತೆಂತದ್ದು ಗುರುಗಳೇ? ಕಣ್ಣು ಮುಚ್ಕೊಳ್ಬೇಕು. ಯಾಕೆ ಕೇಳು? ಯಾಕೆ? ಯಾವತ್ತು ದೇವರಲ್ಲಿ ನಾವು ದೇವ್ರ ಧ್ಯಾನ ಮಾಡುವಂತ ಸಂದರ್ಭದಲ್ಲಿ ಏಕಾಗ್ರತೆ ಬೇಕು. ಏಕಾಗ್ರ ಕಣ್ಣು ತೆರೆದಕ್ಕೆ ಏಕಾಗ್ರತೆ ಇರುವುದಿಲ್ವಾ? ಕಣ್ಣು ತಕ್ಕೊಂಡ್ರೆ ಏಕಾಗ್ರತೆ ಇರುವುದಿಲ್ಲ. ಮತ್ತೆ ಕಣ್ಣು ಬಿಟ್ಟುಕೊಂಡಿದ್ರೆ ದೃಷ್ಟಿ ಎಲ್ಲೆಲ್ಲ ಹೋಗ್ತದೆ ನೋಡು, ಅಲ್ಲೆಲ್ಲ ಮನ್ಸು ಹೋಗ್ತದೆ. ಅದು ಹೇಗೆ ಕೇಳಿದ್ರೆ ಈ ಶೂದ್ರದ ಭಜನೆ ಮಾಡಿದಾಗ ಆಗ್ತದೆ. ಶೂದ್ರರ ಭಜನೆ ಹಾಗುಂಟು. ಎಂತದ್ದು ಗುರುಗಳದು? ಒಂದೀಪೆ ನಿನಗೆ ಗಾನನಾಥ ಮೊದ ಒಂದೀಪೆ ನಿನಗೆ ಗಾನನ. ಏ ಸಾವಿತ್ರಿ, ಒಲ್ಲೋದೆ ಮಗು ಹೋಗ್ಬಿದ್ದ, ಎತ್ಕಬಾರೆ. ಒಂದೀಪೆ ನಿಮಗೆ ಗಾನನಾಥ. ಓಹೋ ಹೋ ಹೋ, ನಮ್ಮ ಎಂಕನ್ ಮಕ್ಕಳು ಬಂದ್ರಲ್ಲೇ ಕತಂದು ಕೂರ್ಸೆ. ಒಂದೀಪೆ ನಿಮಗೆ ಅಲ್ಲಿ ಕೋಳಿ ಬಂತು ನೋಡು ಅಂದ. ಅದೆಲ್ಲ ಆಗ್ತದಲ್ಲ. ಈ ಭಜನೆ ಮಾಡುವಾಗ ಭತ್ತದ ಬಂದದ್ದು, ಕೋಳಿ ಬಂದದ್ದು, ಮಗು ಬಿದ್ದದ್ದು, ಇದೆಲ್ಲ ಮಾಡ್ಕೊಂಡು ನೋಡ್ಕೊಂಡು ಭಜನೆ ಮಾಡಿದ್ರೆ ಭಜನೆ ಆಗ್ತದ? ಅಲ್ಲ ಭಟ್ರ, ಶೂದ್ರ ಆದ್ರೆ ಹಾಗೆ, ಭಟ್ರ ಆದ್ರೆ ಭತ್ತದ ಬೇಡ ಏನಿದ್ರು ಅಷ್ಟ್ರ ಒಳಗೆ. ಹೌದೇನೆ? ಅಥವಾ ತಂದಿತ್ತೇನೆ ಇಷ್ಟೇ. ಆ ಕೋಳಿ ಬಂದದೆಲ್ಲ ಭಟ್ರ ಮನೆ ಗೊತ್ತಾಗುದಿಲ್ಲ. ನೀ ಏನಾದ್ರೂ ಬೇಡ. ಸರಿ ಭಟ್ರ. ಈಗ ಒಂದ್ ಕೆಲಸ ಮಾಡು, ಕಣ್ಣು ಮುಚ್ಕೊಳ್ಬೇಕು, ದೃಷ್ಟಿ ಹೊರಗೆ ಹೋಗ್ಬಾರ್ದು, ಸರಿ ಕೂತ್ಕೋಬೇಕು. ನೀವೆಲ್ಲಿ ಹೋಗುದಿಲ್ಲ ತಾನೆ? ನಾ ಹೋಗುದಿಲ್ಲ. ಸರಿ, ನಾ ಹೇಳ್ದಾಗ ಹೇಳ್ಬೇಕು. ಆಯ್ತು. ಓಂ ನಮಃ ಶಿವಾಯ. ಓಂ ಅದೇ ಕಷಾಯ. ಎಂತ ಹೊಟ್ಟೆನೂ ಉಂಟ ನಿಂಗೆ? ನೀವು ಹೇಳಿದ್ರಲ್ಲ ಮತ್ತೆ. ಮಾಮೂಲಿ ಕಷಾಯ ಅಂತ ಮಾದಯ್ಯ. ಮತ್ತೆ ಓಂ ಓಂ ನಮಃ ಶಿವಾಯ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೇಳ್ತೆ ಹೋಗು ಮಾರಾಯ. ಹೇಳ್ತೆ ಹೋಗು ಮಾರಾಯ. ಅದು ಅಲ್ಲ ಮಾರಾಯ, ಓಂ ನಮಃ ಶಿವಾಯ ಅಂತ ಹೇಳ್ಬೇಕು. ನೀವು ಹೇಳ್ದಾಗ ಹೇಳ್ಬೇಕಂತ ಹೇಳಿದ್ದಲ್ವ? ಆಗಲ್ಲ ಮಾರಾಯ, ನೀ ನಿಲ್ಲಿಸಬಾರ್ದು ಅಂತ ನಾ ಹೇಳ್ದ ಮಾರಾಯ. ಆಗ ಹೇಳ್ತೆ ಹೋಗು ಒಂದು ಓಂ ನಮಃ. ಸರಿ ಸರಿ ಸರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೇಳು. ಓಂ ನಮಃ ಶಿವಾಯ. ಹಾ, ಓಂ ನಮಃ ಶಿವಾಯ. ಇಲ್ಲಿದ್ದ ಅಪಾಯ. ಓಂ ನಮಃ ಶಿವಾಯ. ಅಪಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಲ್ಲ ನಾನ ನೀವ? ನೀನು. ನಾನು ಓಂ ನಮಃ ಶಿವಾಯ ಅಂತ ಹೇಳ್ತಾ ಇದ್ದೆ. ಅಲ್ಲ, ನೀವು ಸುಮ್ಮನೆ ಎದ್ದು ಹೊರಟ್ರಲ್ಲ. ನಾ ಏನ್ ಹೇಳಿದ್ದೆ? ಕಣ್ಣು ಗಟ್ಟಿ ಮುಚ್ಕೋಬೇಕು ಅಂದಿದ್ನ. ಹೌದು. ಹೌದಾ? ಹೌದು ಹೌದು ಹೌದು. ಕಣ್ಣು ನೀ ಮುಚ್ಕೊಂಡಿದ್ದಿಲ್ಲ ನೋಡುವ ಅಂತ ಎದ್ದು ಹೊರಟೆ. ಓ, ನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೊರಟದ್ದ? ನೀ ಕಳ್ಳ ಸಿಕ್ಕಿ ಬಿದ್ದು ಬಿದ್ದೆ ನೋಡೋದಾ? ನೀವು ಕಳ್ರೆಲ್ಲ ಆಗಿದ್ರೆ? ನಾ ಎದ್ದು ಹೊರಟದ್ದಲ್ಲ ಮಾರಾಯ, ಪರೀಕ್ಷೆ ಮಾಡಿದ್ದು. ಹೌದಾ? ಈಗ ನೀ ಗಟ್ಟಿ ಮುಚ್ಕೋಬೇಕು. ಹೇಗೆ? ಹಾಗೆ ನಾ ಎದ್ದು ಹೋದ್ರು ನಿಂಗೆ ಗೊತ್ತಾಗ್ಬಾರ್ದು. ನೀವು ಎದ್ದೆ ಹೋಗ್ತೀರಂತ? ಅಲ್ಲ ಮಾರಾಯ, ಹೋಗುದಿಲ್ವ ಹೋದ್ರು ಗೊತ್ತಾಗ್ಬಾರ್ದು, ಅಷ್ಟು ಗಟ್ಟಿ ಮುಚ್ಕೋಬೇಕು. ಆಯ್ತು ಗುರು, ಬಾ. ಆಯ್ತು. ದೇವ್ರು ಒಲಿಬೇಕಲ್ಲ. ಹೌದು. ಹೇಳ್ಬೇಕು ಸರಿಯಾ? ಆಯ್ತು. ಹೇಳ. ಪರಮೇಶ್ವರ ಒಲಿಬೇಕು ನಿಂಗೆ ಹಂಗೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೇಳ್ತೆ ಹೋಗು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.